ಸ್ಮರಿಸುತ್ತಾ ಬ್ರಹ್ಮಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ದಿನದ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭಿಸಿದೆ. ಈ ದಿನದ ಪತ್ರಿಕಾಗೋಷ್ಠಿಯನ್ನು ಸಾಮಾನ್ಯ ಅಧ್ಯಕ್ಷರಾದ ಶ್ರೀ ಮಾಬಲ್ ಶೆಟ್ಟಿ ಅವರು ನಡೆಸಿಕೊಡಬೇಕಾಗಿ ವಿನಂತಿಸಿದ್ದಾರೆ. ಮೂಕಾಂಬಿಕಾ ಕ್ಷೇತ್ರದಲ್ಲಿ ಜಗದ್ಗುರು ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಯವರ ದಿವ್ಯ ನೇತೃತ್ವದಲ್ಲಿ ನಡೆದು ಬಂದಂತಹ ಈ ಕ್ಷೇತ್ರದ ಅಭಿವೃದ್ಧಿ ಎಲ್ಲಗಳ ಅಧಿಕಾರರಾದಂತಹ ಶ್ರೀ ಸ್ವಾಮೀಜಿಯವರನ್ನು ಮನಸ್ಸಾ ಸ್ಮರಿಸುತ್ತಾ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಂತಹ ಉದ್ದೇಶ ನಾಡಿದ್ದು 23ನೇ ತಾರೀಕು ಬುಧವಾರ ದಿವಸ ಶ್ರೀ ರಮಾನಂದ ಸ್ವಾಮೀಜಿಯವರು ಸಮಾಧಿಯನ್ನೈದಿ 2 ವರ್ಷ ಆಗ್ತಾಯಿದೆ. ಆ ಪುಣ್ಯ ಅವರ 2ನೇ ವರ್ಷದ ಪುಣ್ಯ ಸಂಸ್ಮರಣೆಯ ಆಚರಣೆಯನ್ನು ನಡೆಸುವಂತಹ ಉದ್ದೇಶ ಇಟ್ಟುಕೊಂಡು ಭಕ್ತಾದಿಗಳ ಎಲ್ಲ ಸಾಮೀಪ್ಯದಿಂದ ಅವರೆಲ್ಲರ ಸಾನ್ನಿಧ್ಯದಿಂದ ಅದನ್ನು ಪುಣ್ಯ ಸಂಸ್ಮರಣೆಯನ್ನು ನಡೆಸುವ ಮೂಲಕವಾಗಿ ಸ್ವಾಮೀಜಿಯವರ ಆಧಾರಕ್ಕೆ ದಿವ್ಯ ಅರ್ಪಣೆಯನ್ನು ಧರ್ಮಾಂಜಲಿಯನ್ನು ಸಲ್ಲಿಸುವಂತಹ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮೂಲತಃ ಕಾಸರಗೋಡು ತಾಲೂಕಿನ ಕೇರಳದ ಕಾಸರಗೋಡು ತಾಲೂಕಿನ ಉಬ್ರಂಗಲ ಗ್ರಾಮದ ನಡುಮೂಲೆ ಎಂಬಲ್ಲಿ ಜನಿಸಿದಂತಹ ಸ್ವಾಮೀಜಿಯವರು ಶ್ರೀ ಕುഞ്ഞಂಬು ಮಾಸ್ತರ್ ಮತ್ತು ಮಾಂಕು ಅಮ್ಮ ದಂಪತಿಗಳ 3ನೆಯ ಮಗನಾಗಿ ಸ್ವಾಮೀಜಿಯವರು ಜನಿಸಿದ್ರು. ಅವರ ಮೂಲ ನಾಮ ಕುഞ്ഞിರಾಮ ಅಂತ. ಆ ಬಳಿಕ ಅವರು PUCವರೆಗೆ ವಿದ್ಯಾಭ್ಯಾಸವನ್ನು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಮಾಡಿದರು. ಆನಂತರ ಎಳವೆಯಿಂದಲೇ ಕೂಡ ಆಧ್ಯಾತ್ಮಿಕದತ್ತ ಒಲವುಳ್ಳಂತಹ ಸ್ವಾಮೀಜಿಯವರು ಕಾಲೇಜಿನಲ್ಲಿ ಕಲಿಯುತ್ತಿರುವಾಗಲೇ ಅಧ್ಯಾಪಕರು ಪ್ರಶ್ನೆ ಕೇಳಿದವಾಗ ಒಬ್ಬೊಬ್ಬರು ನೀವು ವಿದ್ಯಾರ್ಥಿ ಏನಾಗಬೇಕು, ಮುಂದೆ ಭವಿಷ್ಯದಲ್ಲಿ ಏನಾಗಬೇಕು ಅಂತ ಕೇಳುವಾಗ ಸ್ವಾಮೀಜಿಯವರು ಹೇಳಿದ ಉತ್ತರ ಏನೆಂದರೆ, ನಾನು ಮುಂದೆ ಸನ್ಯಾಸಿ ಆಗಬೇಕು. ಹಾಗಾಗಿ ಸನ್ಯಾಸಿಯ ಆಗುವಂತಹ ಆ ಒಂದು ತೊಡರಾಟ ಅಥವಾ ಆ ಒಂದು ಉದ್ದೇಶ ಸ್ವಾಮೀಜಿಯವರ ಮನಸ್ಸಿನಲ್ಲಿ ಆವಾಗಲೇ ಸ್ಪಂದಿಸಿತ್ತು ಎಂಬುದಕ್ಕೆ ಇದು ಸಾಕ್ಷಿಯಾಗಿರುತ್ತದೆ. ಆನಂತರ ಖಾಸಗಿ ಸಂಸ್ಥೆಯಲ್ಲಿ 1971ನೇ ಇಸ್ವಿಯಲ್ಲಿ ಸ್ವಾಮೀಜಿಯವರು ಮಂಗಳೂರಿನಲ್ಲಿ ಸೇರಿಕೊಂಡರು. ನಂತರ 31/10/1975ರಂದು ಆಂಧ್ರ ಪ್ರದೇಶದ ಶಿವಬಾಲ ಯೋಗಿಗಳಿಂದ ದೀಕ್ಷೆಯನ್ನು ಪಡೆದರು. ನಂತರ 12/4/79ರಂದು ಶ್ರೀ ಕೊಲ್ಯ ಕ್ಷೇತ್ರವನ್ನು ಆಯ್ಕೆ ಮಾಡಿ ಇಲ್ಲಿಂದ ಸ್ಥಳ ಖರೀದಿಯನ್ನು ಕೂಡ ಮಾಡಿದ್ದಾರೆ. ಖಾಸಗಿಯಾಗಿ ಸ್ಥಳ ಖರೀದಿಯನ್ನು ಮಾಡಿದ್ದಾರೆ. ನಂತರ 11/5/1979ರಂದು ಇಲ್ಲಿ ಒಂದು ಆಶ್ರಮ, ಈಗ ನಾವು ನೋಡ್ತಾ ಇದ್ದಂತಹ ಆಶ್ರಮದ ಶಂಕುಸ್ಥಾಪನೆಯನ್ನು ಮಾಡಿ ನಂತರ ಶ್ರೀ ಮೂಕಾಂಬಿಕಾ ದೇವಿಯ ಮಂದಿರದ ಸ್ಥಾಪನೆಯನ್ನು ಕೂಡ 16/11/79ರಂದು ಸ್ವಾಮೀಜಿಯವರು ನೆರವೇರಿಸಿದರು. ಡಿಸೆಂಬರ್ 9ರಂದು 1979ರಂದು ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದು ಮೂಕಾಂಬಿಕಾ ದೇವಸ್ಥಾನ. 88ರಲ್ಲಿ ಮೂಕಾಂಬಿಕಾ ಮಂದಿರ ಪ್ರತಿಷ್ಠಾಪನೆ, ಅದು 7/12/79. ಆನಂತರ 1988ರಲ್ಲಿ ಶ್ರೀ ಮೂಕಾಂಬಿಕಾ ದೇವಿಯ ಪ್ರತಿಷ್ಠೆಯನ್ನು ಕೂಡ ಸ್ವಾಮೀಜಿಯವರು ನೆರವೇರಿಸಿದರು. ವಿದ್ಯಾರ್ಜನೆಯಲ್ಲಿ ವಿಶೇಷವಾದಂತಹ ಒಲವುಳ್ಳಂತಹ ಸ್ವಾಮೀಜಿಯವರು ಮಠಕ್ಕೆ ಪ್ರಾಮುಖ್ಯವಾದದ್ದು ಬೇಕಾದ್ದು ಶಾಲೆ. ಹಾಗಾಗಿ 1986ರಲ್ಲಿ ಈ ಶಾಲೆಯಲ್ಲಿ ಪಕ್ಕದಲ್ಲಿ ನಾವು ಕಾಣ್ತಾ ಇದ್ದೀವಿ, ಅಂತಹ ಶಾಲೆ, ಪ್ರಾಥಮಿಕ ವಿದ್ಯಾಭ್ಯಾಸ ಕೊಡುವಂತಹ ಶಾಲೆಯನ್ನು ಕೂಡ ಸ್ಥಾಪನೆ ಮಾಡಿದರು. ದಿವ್ಯ ನಿಷ್ಠೆಯಿಂದ ಇದ್ದಂತಹ ಸ್ವಾಮೀಜಿಯವರು ಸದಾಕಾಲವೂ ಕೂಡ ತಪಶ್ಚರ್ಯೆಯಲ್ಲಿ ತೊಡಗಿದವರು. ಯಾವುದೇ TV ಮಾಧ್ಯಮಗಳನ್ನು ನೋಡಿದವರಲ್ಲ, TV ಮಾಧ್ಯಮವನ್ನು ನೋಡಿದವರಲ್ಲ, ವೀಕ್ಷಿಸಿದವರಲ್ಲ, ಟೆಲಿಫೋನ್ ಕೂಡ ಅವರು ಪಡೆಯಲಿಲ್ಲ. ಮಾತ್ರ ಅಲ್ಲ, ಈ ದೇಶದಲ್ಲಿ ಸಾವಿರಾರು ಬಡಬಗ್ಗರು ಅನ್ನಕ್ಕೂ ಗತಿ ಇಲ್ಲದೇ ಇದ್ದ ಕಾರಣ ಸ್ವಾಮೀಜಿಯವರ ಮನಸ್ಸು ಮತ್ತು ಹೃದಯ ಅದಕ್ಕೆ ತುಡಿಯಿತು. ತತ್ಪರಿಣಾಮವಾಗಿ 6/7/1980ರಿಂದ ಸ್ವಾಮೀಜಿಯವರು ಅನ್ನವನ್ನು ತ್ಯಜಿಸಿ
ಅನ್ನ ಊಟ ಮಾಡುವುದನ್ನು ತ್ಯಜಿಸಿ ಬೇರೆ ರೀತಿಯಲ್ಲಿ ತಮ್ಮ ಜೀವನವನ್ನು ಸಾಗಿಸಿದರು. ಇಂತಹ ಒಂದು ಉದಾತ್ತವಾದಂತಹ ಧ್ಯೇಯವನ್ನಿಟ್ಟುಕೊಂಡು ಸದಾಕಾಲವು ಬಡವರಿಗೆ ಸ್ಪಂದಿಸ್ತಾ ಎಲ್ಲಿ ಕೂಗು ಕೇಳ್ತಾ ಇದೆಯೋ ಆ ಕೂಗಿಗೆ ತಕ್ಷಣವೇ ಸ್ಪಂದಿಸಿ ಅಲ್ಲಿಗೆ ಧಾವಿಸಿ ತನ್ನ ಕೈಲಾದಂತಹ ಸಹಾಯವನ್ನು ಮಾಡಿದ್ದು ಒಂದು ಇತಿಹಾಸ, ಎಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯ. ಈ ಕ್ಷೇತ್ರದಲ್ಲಿ ಸ್ವಾಮೀಜಿಯವರು ತನ್ನ ದಿವ್ಯವಾದಂತಹ ತಪಸ್ಸರಿಯ ಮೂಲಕ ಹಲವಾರು ಭಕ್ತ ವರ್ಗವನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾರೆ. ಭಕ್ತರು ಅವರ ಮೇಲೆ ಅಪಾರವಾದಂತಹ ಅಭಿಮಾನವನ್ನು ವಹಿಸಿದ್ದಾರೆ. ಹಿಂದೂ ಸಮಾಜಕ್ಕಾಗಿ ತಮ್ಮ ಜೀವನವನ್ನೇ ಗಂಧದ ಕೊರಡಿನಂತೆ ತೇದಂತಹ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಯವರು ನಂತರ ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ ಎಂಬಂತಹ ಒಂದು ಸಂಸ್ಥೆಯನ್ನು ಟ್ರಸ್ಟನ್ನು ಸ್ಥಾಪಿಸಿ ಅದನ್ನು ನೋಂದಣಿ ಮಾಡಿದರು. ನಂತರ ಸ್ವಾಮೀಜಿಯವರಿಗೆ ಸ್ವಲ್ಪ ಅಸೌಖ್ಯ ಕಾಡಿದ ಕಾರಣ ಬಹಳ ಅನಾರೋಗ್ಯದಿಂದ ಕಾರಣ ಸ್ವಲ್ಪ ಕಾಲದ ಅನಾರೋಗ್ಯದಿಂದ 23/5/2016 ಸಮಾಧಿಸ್ಥರಾಗಿದ್ದಾರೆ. ಈಗ 2 ವರ್ಷ ಸಂದು ಹೋಗಿದೆ. ಈ 2ನೇ ವರ್ಷದ ಪುಣ್ಯ ಸಂಸ್ಮರಣೆಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳಿದುಕೊಂಡು ಸ್ವಾಮೀಜಿಯವರು ಯಾವ ಹೆಸರಿನಿಂದ ಚಾರಿಟೇಬಲ್ ಮಹಾಸಂಸ್ಥಾನ ಟ್ರಸ್ಟನ್ನು ಸ್ಥಾಪಿಸ್ತಾರೋ ಅದೇ ಹೆಸರಿನ ಟ್ರಸ್ಟ್ ಈಗ ಒಂದು ಸ್ಥಾಪನೆಯಾಗಿದೆ. ಅದರ ಅಧ್ಯಕ್ಷನಾಗಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನಾನೇ ಇದ್ದೇನೆ. ಹಾಗೂ ನಮ್ಮ ಪಕ್ಕದಲ್ಲಿದ್ದಂತಹ ಟ್ರಸ್ಟಿಗಳು ಅದಕ್ಕಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಈ ಒಂದು ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನೇತೃತ್ವದಲ್ಲಿ ನಾಡಿದ್ದಿನ ಪುಣ್ಯ ಕಾರ್ಯಕ್ರಮ ಇಲ್ಲಿ ಆಗಲಿಕ್ಕಿದೆ. ಆ ದಿವಸದ ಕಾರ್ಯಕ್ರಮಗಳ ವಿವರ ಬೆಳಿಗ್ಗೆ 8:00 23/5/1918 ಬುಧವಾರ ಬೆಳಿಗ್ಗೆ 8:00 ಗಣಹೋಮ ಶ್ರೀ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. 9 ರಿಂದ 10ರವರೆಗೆ ಲಲಿತಾ ಸಹಸ್ರನಾಮ ವಿವಿಧ ಮಹಿಳಾ ಮಂಡಳಿಯವರಿಂದ, ಮತ್ತು ಬೆಳಿಗ್ಗೆ 10:30 ಗುರುವಂದನಾ ಕಾರ್ಯಕ್ರಮ ಅಂದರೆ ಗುರುಪೂಜೆ ಶ್ರೀ ಸ್ವಾಮೀಜಿಯವರ ಸಮಾಧಿ ಸ್ಥಳದಲ್ಲಿ ನಡೀಲಿಕ್ಕಿದೆ. ಮಧ್ಯಾಹ್ನ 12:30 ಸರಿಯಾಗಿ ಶ್ರೀದೇವರಿಗೆ ಮಹಾಪೂಜೆಯು ಕೂಡ ನಡೀಲಿಕ್ಕಿದೆ. ಮಹಾಪೂಜೆಯ ನಂತರ ನಮ್ಮ ಕರಾವಳಿಯ ವಿವಿಧ ಶ್ರೇಷ್ಠ ಸಂತರುಗಳನ್ನು ನಾವು ಈ ಕಾರ್ಯಕ್ರಮಕ್ಕಾಗಿ ಆಹ್ವಾನಿಸಿದ್ದೇವೆ. ಸಂತರುಗಳು ನಮ್ಮ ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅಂತಹ ಸಂತಶ್ರೇಷ್ಠರನ್ನು ನಾಡಿದ್ದು ನಾವು ಈ ಕಾರ್ಯಕ್ರಮಕ್ಕಾಗಿ ನಾವು ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಬರಬೇಕು ಅಂತ. ಮಹಾಪೂಜೆಯ ನಂತರ ಸಂತರುಗಳು ತಮ್ಮ ಆಶೀರ್ವಚನದ ಮೂಲಕವಾಗಿ ಸಮಾಜಕ್ಕೆ ಸಂದೇಶವನ್ನು, ಮಾರ್ಗದರ್ಶನವನ್ನು ಮತ್ತು ಸ್ವಾಮೀಜಿಯವರ ಬಗ್ಗೆ ಇರುವಂತಹ ನಿಷ್ಠೆಯನ್ನು ಪ್ರಕಟಪಡಿಸಿ ಅವರ ಸಮಾವೇಶದಲ್ಲಿ ಮಾತನಾಡಲಿಕ್ಕಿದ್ದಾರೆ, ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಮತ್ತು ಸ್ವಾಮೀಜಿಯವರ ಸಂತರುಗಳ ಆಶೀರ್ವಚನ ಆದ ನಂತರ ಮಧ್ಯಾಹ್ನ 2 ಗಂಟೆ ನಂತರ ಇಲ್ಲಿ ಅನ್ನಸಂತರ್ಪಣೆ, ಸಾರ್ವಜನಿಕವಾದಂತಹ ಅನ್ನಸಂತರ್ಪಣೆ ಕೂಡ ನಡೀಲಿಕ್ಕಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಸಮಾಜದ ಎಲ್ಲ ಬಾಂಧವರನ್ನು ಒಗ್ಗೂಡಿಸುವಂತಹ, ಭಕ್ತಾದಿಗಳನ್ನು ಒಗ್ಗೂಡಿಸುವಂತಹ ಮತ್ತು ಈ ಕ್ಷೇತ್ರದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೆ ಶ್ರಣಿಸಿದಂತಹ ವಿವಿಧ ಸಂದೇಶಗಳನ್ನು ಸಾರುವುದರ ಮೂಲಕ ಸಮಾಜದಲ್ಲಿ ಒಗ್ಗಟ್ಟನ್ನು ಸ್ಥಾಪಿಸಿಕೊಂಡು ಸಮಾಜವನ್ನು ಬಡಿದೆಬ್ಬಿಸುವಂತಹ ಕೆಲಸವನ್ನು ಮಹಾಸಾಧನೆಯನ್ನು ಸ್ವಾಮಿ ರಮಾನಂದ ಸ್ವಾಮಿಗಳು ಮಾಡಿದ್ದಾರೋ ಆ ಸಂದೇಶವನ್ನು ಹಿಡಿದುಕೊಂಡು ನಾವು ಕೂಡ ಮುಂದೂಡುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಹೀಗಿರುವಾಗ ನಮ್ಮ ಹೊಸದಾಗಿ ಸ್ಥಾಪನೆಯಾದಂತಹ ಈ ಟ್ರಸ್ಟ್ ವಿಚಾರದಲ್ಲಿ ಮುಂದುವರಿತಾ ಇದೆ. ನಾಡಿನ ಈ ಕಾರ್ಯಕ್ರಮದ ಅಂಗವಾಗಿ ನಾವು ಪತ್ರಿಕಾಗೋಷ್ಠಿ ಮೂಲಕವಾಗಿ ಎಲ್ಲ ಸಮಾಜದ ಎಲ್ಲ ಬಾಂಧವರಿಗೂ, ಭಕ್ತಾದಿಗಳಿಗೂ ಕೂಡ ನಾಡಿನ ಸ್ವಾಮೀಜಿಯವರ ಈ ಪುಣ್ಯ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು, ಸ್ವಾಮೀಜಿಯವರಿಗೆ ತಮ್ಮ ಶ್ರಮಾಂಜಲಿಯನ್ನು ಸಲ್ಲಿಸಬೇಕು, ಆ ಮೂಲಕ ಪ್ರದರ್ಶಿಸಬೇಕು ಅಂತ ಭಕ್ತರ ವತಿಯಿಂದ ಹಾಗೂ ಕ್ಷೇತ್ರದ ವತಿಯಿಂದ ಪ್ರಾರ್ಥನೆ ಮಾಡಿ ತಮ್ಮ ಮೂಲಕವಾಗಿ, ಮಾಧ್ಯಮದ ಮೂಲಕವಾಗಿ ವಿಶೇಷವಾದಂತಹ ಪ್ರಚಾರವನ್ನು ಕೊಡಬೇಕು ಅಂತ ನಾವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸ್ವಾಮೀಜಿಯವರ ಪುಣ್ಯಾರಾಧನೆಯ ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ವಿನಂತಿ ಮಾಡೋದೇನೆಂದರೆ, ಸ್ವಾಮೀಜಿಯವರು ಪ್ರಾರಂಭಿಸಿದಂತಹ ಶಾಲೆ, ಅದಕ್ಕೆ ಪ್ರವೇಶಾತಿ ಈಗಾಗಲೇ ಪ್ರಾರಂಭ ಆಗಿದೆ. ಧಾರ್ಮಿಕ ಕೇಂದ್ರದ ಅಡಿಯಲ್ಲಿರುವಂಥ ಒಂದು ಶಾಲೆ ಇದು. ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ನೀಡುವಂಥ ಈ ಭಾಗದೊಂದು ಧಾರ್ಮಿಕ ಕೇಂದ್ರಿತವಾಗಿರತಕ್ಕಂಥ ಒಂದು ಶಾಲೆ. ಇದನ್ನು
ಉತ್ತಮ ರೀತಿಯಲ್ಲಿ ನಡೆಸಿಕೊಡುವಂಥ ಶಿಕ್ಷಕರು ಈ ಶಾಲೆಯಲ್ಲಿದ್ದು ಈ ಪರಿಸರದ ಪೋಷಕರು ತಮ್ಮ ಮಕ್ಕಳನ್ನು ರಮಾನಂದಾಶ್ರಮ ಶಾಲೆಗೆ ಸೇರಿಸುವ ಮೂಲಕ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣೀಭೂತರಾಗಬೇಕು. ಮಾತ್ರವಲ್ಲ, ಸ್ವಾಮೀಜಿಯವರ ಒಂದು ಕನಸಿದೆ ಈ ಶಾಲೆಯನ್ನು ಇನ್ನಷ್ಟು ಉತ್ತಮಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಈ ಪರಿಸರದ ಜನರು ಎಲ್ಲರೂ ತಮ್ಮ ಮಕ್ಕಳನ್ನು ಸ್ವಾಮಿ ರಮಾನಂದಾಶ್ರಮ ಶಾಲೆಗೆ ಸೇರಿಸಿ ಶಾಲೆಯ ಕೀರ್ತಿ ಪತಾಕೆಯನ್ನು ಕೂಡ ಎತ್ತರಕ್ಕೆ ಕೊಂಡೊಯ್ಯಬೇಕಾಗಿ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಬಂದಿರತಕ್ಕಂಥ ಸುದ್ದಿ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಧನ್ಯವಾದ ಸಮರ್ಪಿಸಿ, ಆಡಳಿತ ಮಂಡಳಿಯ ಟ್ರಸ್ಟಿಗಳಿಗೂ ಅಧ್ಯಕ್ಷರಿಗೂ ಧನ್ಯವಾದವನ್ನು ಸಮರ್ಪಿಸಿ ಕಾರ್ಯಕ್ರಮವನ್ನು ಮುಕ್ತಾಯ